ಪುರಾತನ ಕಾಲದಿಂದಲೂ ಅಶ್ವತ್ಥ ಮರಕ್ಕೆ ತನ್ನದೇ ಆದ ಮಹತ್ವ ಇದೆ. ಆದರೆ ಇಂದು ಈ ಕಲ್ಪವೃಕ್ಷದ ವಿಶೇಷತೆ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ. ಅದರಲ್ಲೂ ಅಶ್ವತ್ಥೋಪನಯನ ವಿವಾಹ ಹೇಗೆ ನಡೆಯುತ್ತೆ ಅನ್ನೋ ವಿಚಾರ ಗೊತ್ತೇ ಇರೋದಿಲ್ಲ. ಈ ಅಪರೂಪದ ವಿವಾಹ ಕಾರ್ಯಕ್ರಮ ಬೆಳ್ತಂಗಡಿ ತಾಲೂಕಿನ ಬಂದರು ಗ್ರಾಮದಲ್ಲಿ ನಡೆದಿದೆ. ಬಹಳ ವಿಶೇಷತೆಯಿಂದ ಕೂಡಿದ ಈ ಸಮಾರಂಭ ಹೇಗಿತ್ತು ನೀವೇ ನೋಡಿ. ಭಾರತ ಬಹಳ ಪುರಾತನ ಇತಿಹಾಸ ಇರುವ ದೇಶ. ಇಲ್ಲಿರುವ ಧಾರ್ಮಿಕ ನಂಬಿಕೆ, ಆಚಾರ ವಿಚಾರ, ಸಂಸ್ಕೃತಿ ಎಲ್ಲವೂ ಬಹಳ ಶ್ರೀಮಂತಿಕೆಯನ್ನ ಪಡೆದಿರುವಂತದ್ದು. ಪ್ರತಿ ಆಚರಣೆಯ ಹಿಂದೆಯೂ ಒಂದು ಬಲವಾದ ನಂಬಿಕೆ ಇದೆ ಅನ್ನೋದು ಮಾತ್ರ ಸತ್ಯ. ಭಾರತದಲ್ಲಿ ಮೊದಲು ಪ್ರಕೃತಿ ಆರಾಧನೆ ಇತ್ತು. ಆ ಕಾಲದಲ್ಲಿ ಜನ ಮರಗಳನ್ನ ಪೂಜಿಸ್ತಾ ಇದ್ರು. ಕ್ರಮೇಣ ಪ್ರಕೃತಿಯನ್ನ ಆರಾಧಿಸುವ ಆ ಪೂಜ್ಯನೀಯ ಭಾವ ಭಾರತೀಯರ ಧಾರ್ಮಿಕ ನಂಬಿಕೆಯಾಗಿಯೇ ಉಳಿದಿತ್ತು. ಆ ನಂಬಿಕೆ, ಸಂಸ್ಕೃತಿ ಇಂದು ಕೂಡ ನಮ್ಮಲ್ಲಿದೆ. ಈ ಹಿನ್ನೆಲೆ ನಮ್ಮ ದೇಶದ ಹಲವೆಡೆ ಪ್ರತಿನಿತ್ಯ ಮರಗಳಿಗೆ ಪೂಜೆ ನಡೆಯುತ್ತೆ. ಅಂತಹ ಮರಗಳಲ್ಲಿ ಅಶ್ವತ್ಥದ ಮರವೂ ಒಂದು. ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣಿ, ಅಗ್ರತೋ ಶಿವರೂಪಾಯ, ವೃಕ್ಷರಾಜತೋ ನಮಃ. ಈ ಶ್ಲೋಕ 33 ಕೋಟಿ ದೇವತೆಗಳ ಆವಾಸ ಸ್ಥಾನವಾದ ಅಶ್ವತ್ಥ ಮರದ ಕುರಿತಾಗಿದೆ. ಎಸ್ ವೀಕ್ಷಕರೇ, ಅಶ್ವತ್ಥ ಮರವನ್ನ ಖಂಡಿತವಾಗ್ಲೂ ಎಲ್ಲರೂ ನೋಡಿರ್ತಾರೆ. ಎಲ್ಲಾ ದೇವಸ್ಥಾನಗಳ ಹೊರಭಾಗದಲ್ಲಿ ಅಶ್ವತ್ಥ ಕಟ್ಟೆ ಇದ್ದೇ ಇರುತ್ತೆ. ಪುರಾತನ ಕಾಲದಿಂದಲೂ ಅಶ್ವತ್ಥ ಮರಕ್ಕಿದ್ದಷ್ಟು ಪೂಜೆ ಪುನಸ್ಕಾರಗಳು ಬಹುಶಃ ಯಾವ ಮರಕ್ಕೂ ಸಿಕ್ಕಿಲ್ಲ. ಯಾಕಂದ್ರೆ ಈ ವೃಕ್ಷದಲ್ಲಿ ತುಂಬಾನೇ ವಿಶೇಷತೆ ಇದೆ. ಅಶ್ವತ್ಥ ಮರದಲ್ಲಿ ಎಲ್ಲಾ ದೇವತೆಗಳು ನೆಲೆಸಿರ್ತಾರೆ ಅನ್ನೋ ಧಾರ್ಮಿಕ ನಂಬಿಕೆ ಇದೆ. ಜೊತೆಗೆ ಈ ಮರ ಸಾಕಷ್ಟು ರೋಗಗಳಿಗೆ ಔಷಧವನ್ನ ನೀಡುತ್ತೆ. ಈ ಎಲ್ಲಾ ಕಾರಣಕ್ಕೆ ಅಶ್ವತ್ಥ ಮರಕ್ಕೆ ನಮ್ಮಲ್ಲಿ ತುಂಬಾನೇ ಗೌರವ ಇದೆ. ಅಶ್ವತ್ಥ ಮರಕ್ಕೆ ಉಪನಯನ ಹಾಗೂ ವಿವಾಹ ಮಾಡುವ ಒಂದು ಸಂಸ್ಕೃತಿ ಇದೆ. ತುಂಬಾನೇ ವಿಶೇಷವಾಗಿರುವ ಈ ಅಪರೂಪದ ಮದುವೆ ಬೆಳ್ತಂಗಡಿ ತಾಲೂಕಿನ ಬಂದರು ಗ್ರಾಮದಲ್ಲಿ ನಡೆದಿದೆ. ಹೌದು, ಶಾಸ್ತ್ರ ಸಂಪ್ರದಾಯಗಳು ಮರೆಯಾಗುತ್ತಿರುವ ಈ ಕಾಲದಲ್ಲಿ ಬೆಳ್ತಂಗಡಿ ತಾಲೂಕಿನ ಬಂದರು ಗ್ರಾಮದ ಪೆಲತ್ತಿಮಾರು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ವಠಾರದಲ್ಲಿ ಅಶ್ವತ್ಥ ಕಟ್ಟೆಗೆ ಧಾರ್ಮಿಕ ವಿಧಿವಿಧಾನವಾದ ಅಶ್ವತ್ಥೋಪನಯನ ಹಾಗೂ ವಿವಾಹ ಸಮಾರಂಭ ನಡೆದಿದೆ. ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಪೆಲತ್ತಿಮಾರು, ಶ್ರೀ ವಿಷ್ಣುಮೂರ್ತಿ ಭಜನಾ ಮಂಡಳಿ ಪೆಲತ್ತಿಮಾರು ಬಂದರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ರಿಜಿಸ್ಟರ್ಡ್ ಬಂದರು ಒಕ್ಕೂಟ, ಪರಮ ಪೂಜ್ಯ ಕಾವಂದರಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡಿಯವರ ಶುಭ ಆಶೀರ್ವಾದದೊಂದಿಗೆ ಸೀತಾರಾಮ ತಂತ್ರಿಯವರ ಪೌರೋಹಿತ್ಯದಲ್ಲಿ, ಉಮೇಶ ಪಡ್ಡಿಲಾಯರ ನೇತೃತ್ವದಲ್ಲಿ ಈ ಅಪರೂಪದ ಕಾರ್ಯಕ್ರಮ ನೆರವೇರಿದೆ. ಈ ಸಂದರ್ಭದಲ್ಲಿ ಅರ್ಚಕರಾದ ಮಧುಸೂದನ್ ಹೊಳ್ಳ, ಆನುವಂಶಿಕ ಆಡಳಿತ ಮುಕ್ತೇಸರರಾದ ಸೂರ್ಯನಾರಾಯಣ ಕೊಡುಮತ್ತಾಯ, ಅಧ್ಯಕ್ಷರಾದ ಜಗದೀಶ ಗೌಡ ಕೆಂಬೇಡಿ, ಉಮೇಶ್ ಗೌಡ ಪೊಯ್ಯೋಳೆ ಸೇರಿದಂತೆ ಭಕ್ತಾದಿಗಳು ಪಾಲು ಪಡೆದಿದ್ದಾರೆ. ಬೆಳಗ್ಗೆ ಧಾರ್ಮಿಕ ವಿಧಿವಿಧಾನಗಳಂತೆ ಅಶ್ವತ್ಥ ಮರಕ್ಕೆ ಪೂಜೆ ವಿಧಿವಿಧಾನಗಳು ನಡೆಸಲಾಯಿತು. ಮದುವೆಯ ಮುಂಚೆ ಅಶ್ವತ್ಥ ಮರಕ್ಕೆ ಉಪನಯನ ಮಾಡುವ ಶಾಸ್ತ್ರವು ನಡೆದುಕೊಂಡು ಬಂದಿದ್ದರಿಂದ ಅಶ್ವತ್ಥೋಪನಯನ ನಡೆಯಿತು. ಇತ್ತ ವಧುವಿನ ಮನೆಯಿಂದ ವಧು ಕಹಿಬೇವಿನ ಗಿಡವನ್ನ ಸಿಂಗರಿಸಿಕೊಂಡು ಮಹಿಳೆಯರು ಕಲಶ ಕನ್ನಡಿ ಹಿಡಿದು ಮದುವೆ ಚಪ್ಪರಕ್ಕೆ ಕರೆತಂದ್ರು. ಹೆಣ್ಣನ್ನ ಕಲ್ಯಾಣ ಮಂಟಪಕ್ಕೆ ಬರಮಾಡಿಕೊಂಡ್ರು.
ಸೀರೆ, ತಾಳಿ, ಬಳೆ, ಅರಶಿನ ಕುಂಕುಮ, ಕಾಲುಂಗುರ ತೊಡಿಸಿ ಗಟ್ಟಿ ಮೇಳದೊಂದಿಗೆ ಮಾಂಗಲ್ಯ ಧಾರಣೆಯೂ ನಡೆಯಿತು. ಪ್ರಕೃತಿಯಲ್ಲಿರುವಂತಹ ಎಲ್ಲ ವೃಕ್ಷರಾಶಿಯಲ್ಲಿಯೂ ಕೂಡ ಪರಮಾತ್ಮನ ಸನ್ನಿಧಾನ ಅಂತ. ಆದರೆ ಶ್ರೀಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳಿದಂತಹ ವಚನ ವೃಕ್ಷೋಜಂ ಅಶ್ವತ್ಥಮೇವ ಅಂಥೇಳಿ, ಆ ಅಶ್ವತ್ಥ ವೃಕ್ಷದಲ್ಲಿ ಶ್ರೀಮನ್ನಾರಾಯಣನ ಪರಿಪೂರ್ಣವಾದಂತಹ ಸಾನ್ನಿಧ್ಯ ಯಾವತ್ತೂ ಇರುತ್ತದೆ. ಅದೇ ರೀತಿಯಾಗಿ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣೆ ಅಗ್ರತ ಶಿವರೂಪಾಯ ವೃಕ್ಷರಾಜಾಜತೆ ನಮಃ ಅಂಥೇಳಿ ಆ ವೃಕ್ಷರಾಜನನ್ನು ನಾವು ನಿತ್ಯ ಸ್ತುತಿಯನ್ನು ಮಾಡುತ್ತೇವೆ. ಆ ಮೂಲದಲ್ಲಿ ಬ್ರಹ್ಮರೂಪವಾಗಿಯೂ ಅದೇ ರೀತಿಯಾಗಿ ಮಧ್ಯದಲ್ಲಿ ವಿಷ್ಣು ರೂಪದಿಂದಲೂ ಅಗ್ರತ ಶಿವರೂಪಾಯ ಅಗ್ರದಲ್ಲಿ ಈಶ್ವರ ರೂಪದಿಂದ ಆ ವೃಕ್ಷರಾಜ ಎನ್ನುವಂತಹ ಹೆಸರಿನಿಂದ ಅಶ್ವತ್ಥನಾರಾಯಣ ದೇವರನ್ನು ನಿತ್ಯವೂ ಆರಾಧನೆ ಮಾಡುತ್ತೇವೆ. ಅಶ್ವತ್ಥದ ವೃಕ್ಷಕ್ಕೆ ನಿಂಬಾಕನ್ಯಾ ಎನ್ನುವಂತಹ ವೃಕ್ಷದೊಂದಿಗೆ ವಿವಾಹ ಸಂಸ್ಕಾರವನ್ನು ಕೂಡ ನಾವು ಮಾಡಬೇಕು ಅಂಥೇಳಿ ಈ ಎಲ್ಲ ಕರ್ತವ್ಯಗಳನ್ನು ಮಾಡಿದರೆ ಗ್ರಾಮ ಜನತೆಗೆ ಅದೇ ರೀತಿಯಾಗಿ ಭಕ್ತ ಮಹಾಶಯರಿಗೂ ಕೂಡ ಇಹಜನ್ಮದಲ್ಲಿ ಆಗಲಿ ಜನ್ಮಾಂತರಗಳಲ್ಲಿ ಮಾಡಿರತಕ್ಕಂತಹ ಏನೊಂದು ಪಾಪಲೇಪಾದಿಗಳೆಲ್ಲುಂಟು ಅದರನ್ನೆಲ್ಲ ಆ ಲಕ್ಷ್ಮೀನಾರಾಯಣ ಸ್ವರೂಪನಾದಂತಹ ಅಶ್ವತ್ಥನಾರಾಯಣನು ಸಂಪೂರ್ಣವಾಗಿ ನಿವಾರಣೆ ಮಾಡಿಕೊಟ್ಟು ಎಲ್ಲರಿಗೂ ಕೂಡ ಬೇಕಾದಂತಹ ಸುಖ ಭಾಗ್ಯ ಇದನ್ನೆಲ್ಲ ಅನುಗ್ರಹ ಮಾಡಿಕೊಡ್ತಾನೆ. ಒಂದು ಸಂಸ್ಕಾರಯುತವಾದಂತಹ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನು ಮಾಡಿದರೆ ವೈಜ್ಞಾನಿಕ ಕಾರಣದಿಂದಲೂ ಅದೇ ರೀತಿಯಾಗಿ ಧಾರ್ಮಿಕವಾದಂತಹ ಕಾರಣದಿಂದಲೂ ಕೂಡ ನಾವು ಅದಕ್ಕೆ ಶನಿವಾರದ ದಿವಸ ಪ್ರದಕ್ಷಿಣಾದಿಗಳನ್ನು ಮಾಡಿದರೆ ನಮ್ಮಲ್ಲಿ ಏನಾದರೂ ದೇಹದಲ್ಲಿರುವಂತಹ ರೋಗರುಜಿನಾದಿಗಳಿದ್ದರೂ ಕೂಡ ಅದೆಲ್ಲವೂ ಕೂಡ ನಿವಾರಣೆ ಆಗ್ತದೆ. ಮನುಷ್ಯನಿಗೆ ಬೇಕಾದಂತಹ ಆಮ್ಲಜನಕವನ್ನು ನಾವು ಅದರಿಂದ ಉತ್ತಮ ರೀತಿಯಾದಂತಹ ಉಸಿರಾಟಕ್ಕೆ ಬೇಕಾದಂತಹ ದೇಹಾರೋಗ್ಯಕ್ಕೆ ಬೇಕಾದಂತಹ ಆಮ್ಲಜನಕವನ್ನು ಕೂಡ ಅದರಿಂದ ಪಡಿಕೊಳ್ಳಬಹುದು. ಇದು ಪರಂಪರಾಗತವಾಗಿ ನಾವೀಗ ಅದನ್ನು ವೈಜ್ಞಾನಿಕ ಅಂತ ಹೇಳಿದರೂ ಕೂಡ ನಮ್ಮ ಹಿರಿಯರು ಅದನ್ನು ವೇದಕಾಲದಲ್ಲಿಯೇ ಕಂಡುಕೊಂಡು ಈ ಅಶ್ವತ್ಥ ಪ್ರದಕ್ಷಿಣೆಯನ್ನು ಮಾಡಬೇಕು ಎನ್ನುವಂಥದ್ದನ್ನು ನಮಗೆ ಸೂಚಿಸಿದ್ದಾರೆ ಅಂತ ಹೇಳಿ. ಕಲ್ಪವೃಕ್ಷ ಎನ್ನಿಸಿಕೊಂಡಿರುವ ಅಶ್ವತ್ಥ ಮರಕ್ಕೆ ಬನ್ನಿ ಮರ, ಅರಳಿ ಮರ, ಬೋಧಿ ವೃಕ್ಷ ಹೀಗೆ ನಾನಾ ಹೆಸರುಗಳಿವೆ. ಅಶ್ವತ್ಥ ಮರದ ಕೆಳಗೆ ಅನೇಕ ಋಷಿ ಮುನಿಗಳು ಜಪ ತಪಗಳನ್ನ ನಡೆಸಿದ್ದಾರೆ. ಅಂತೆಯೇ ಜ್ಞಾನವನ್ನು ಪಡೆದುಕೊಂಡಿದ್ದಾರೆ. ಇದಕ್ಕೆ ಸಾಕ್ಷಿ ಲೋಕಜ್ಞಾನಿ ಬುದ್ಧನಿಗೆ ಇದೇ ಮರದ ಕೆಳಗೆ ಜ್ಞಾನೋದಯವಾಯಿತು ಅನ್ನೋ ನಂಬಿಕೆ ಇದೆ. ಸದಾ ಸಕಾರಾತ್ಮಕ ಶಕ್ತಿಯನ್ನ ಆಕರ್ಷಿಸುವ ಈ ಮರವನ್ನ ಪೂಜಿಸುವುದರ ಮೂಲಕ ಸಾಕಷ್ಟು ಅನುಕೂಲವನ್ನ ಪಡೆದುಕೊಳ್ಳಬಹುದು. ಅಶ್ವತ್ಥ ಮರವನ್ನ ಧಾರ್ಮಿಕ ನಂಬಿಕೆಯಿಂದ ನೋಡುವುದಾದ್ರೆ ಇದು ದೇವರು ನೆಲೆಯಾಗಿರುವ ವೃಕ್ಷ. ಹೀಗಾಗಿ ಈ ಮರಕ್ಕೆ ಪ್ರದಕ್ಷಿಣೆ ಹಾಕಿ ದೀಪ ಬೆಳಗಿ ಪವಿತ್ರ ದಾರ ಸುತ್ತಿ ವ್ರತ ಕೈಗೊಂಡು ವಿಶೇಷ ಪೂಜೆ ಸಲ್ಲಿಸುವುದರ ಮೂಲಕ ಜನ ತಮ್ಮ ಇಷ್ಟಾರ್ಥಗಳನ್ನ ಪೂರೈಸಿಕೊಳ್ತಾರೆ. ಜೊತೆಗೆ ಸಂತಾನ ಭಾಗ್ಯ, ವಿವಾಹ, ಆಧ್ಯಾತ್ಮ ಪ್ರಗತಿ, ಜ್ಞಾನ ಎಲ್ಲವೂ ಈ ವೃಕ್ಷದಲ್ಲಿ ಪ್ರಾಪ್ತಿಯಾಗುತ್ತೆ. ವಿಶೇಷವಾಗಿ ಶನಿವಾರದಂದು ಅಶ್ವತ್ಥ ಕಟ್ಟೆಯ ಬಳಿ ಹೆಚ್ಚಿನ ಪೂಜೆಗಳು ನಡೆಯುತ್ತೆ. ವೈಜ್ಞಾನಿಕವಾಗಿಯೂ ಈ ಮರಕ್ಕೆ ತುಂಬಾನೇ ಪ್ರಾಶಸ್ತ್ಯವಿದೆ. ಈ ಮರದಲ್ಲಿ ಎಲ್ಲಾ ಮರಕ್ಕಿಂತ ಹೆಚ್ಚಿನ ಆಮ್ಲಜನಕ ಬಿಡುಗಡೆಯಾಗುತ್ತೆ. ಅಷ್ಟೇ ಅಲ್ಲದೆ ಈ ವೃಕ್ಷ ತನ್ನ ಸುತ್ತಮುತ್ತ ಇರುವ ಕ್ರಿಮಿಕೀಟಗಳನ್ನ ನಾಶಪಡಿಸುತ್ತೆ. ಮನುಷ್ಯನಿಗೆ ಬೇಕಾದಂತಹ ಆಮ್ಲಜನಕವನ್ನ ನಾವು ಅದರಿಂದ ಉತ್ತಮ ರೀತಿಯಾದಂತಹ ಉಸಿರಾಟಕ್ಕೆ ಬೇಕಾದಂತಹ ದೇಹಾರೋಗ್ಯಕ್ಕೆ ಬೇಕಾದಂತಹ ಆಮ್ಲಜನಕವನ್ನು ಕೂಡ ಅದರಿಂದ ಪಡಿಕೊಳ್ಳಬಹುದು. ಇದು ಪರಂಪರಾಗತವಾಗಿ ನಾವೀಗ ಅದನ್ನು ವೈಜ್ಞಾನಿಕ ಅಂತ ಹೇಳಿದ್ರು ಕೂಡ ನಮ್ಮ ಹಿರಿಯರು ಅದನ್ನು ವೇದಕಾಲದಲ್ಲಿ ಕಂಡುಕೊಂಡು ಈ ಅಶ್ವತ್ಥ ಪ್ರದಕ್ಷಿಣೆಯನ್ನು ಮಾಡಬೇಕು ಎನ್ನುವಂಥದ್ದನ್ನು ನಮಗೆ ಸೂಚಿಸಿದ್ದಾರೆ ಅಂತ ಹೇಳಿ. ಅದೇ ರೀತಿಯಾಗಿ ಆ ಸಂಸ್ಕಾರಯುತವಾದಂತಹ ಅಶ್ವತ್ಥ ವೃಕ್ಷ ಯಾವ ಪ್ರದೇಶದಲ್ಲಿರ್ತದೋ ಆ ಪ್ರದೇಶದಲ್ಲಿರುವಂತಹ ಭೂತಪ್ರೇತ ಪಿಶಾಚಾದಿ ಅದೇ ರೀತಿಯಾಗಿ ಬ್ರಹ್ಮರಕ್ಷೋ ಬಾಧಾದಿಗಳಿದ್ದರೂ ಕೂಡ ಅದೆಲ್ಲವೂ ನಿವಾರಣೆಯಾಗ್ತದೆ. ಅದೇ ರೀತಿಯಾಗಿ ಗ್ರಾಮ ಎನ್ನುವಂಥದ್ದು ಸುಭಿಕ್ಷೆಗೆ ಬರ್ತದೆ ಅಂಥೇಳಿ ಇಂತಹ ಒಂದು ಅಶ್ವತ್ಥ ವೃಕ್ಷಕ್ಕೆ ಬೇಕಾದಂತಹ ಸಂಸ್ಕಾರವನ್ನು ನೀವೆಲ್ಲರೂ ಕೂಡ ಈ ಕ್ಷೇತ್ರದಲ್ಲಿ ಬಹಳ ವಿಜೃಂಭಣೆಯಿಂದ ಸಂತೋಷದಿಂದ ನೆರವೇರಿಸಿದ್ದೀರಿ. ಗ್ರಾಮ ಜನತೆಗೂ ಬೇಕಾದಂತಹ ಸನ್ಮಂಗಳವನ್ನು ಕ್ಷೇತ್ರ ಸ್ವಾಮಿಯಾದಂತಹ ಮಹಾವಿಷ್ಣು ಅಶ್ವತ್ಥನಾರಾಯಣನು ಅನುಗ್ರಹಿಸಲಿ ಅಂತ ಹೇಳಿ ದೇವರಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಪ್ರಾರ್ಥನೆ. ಅಂತೂ ದೈವತ್ವದ ರೂಪ ಪಡೆದಿರುವ ಕಲ್ಪವೃಕ್ಷ ಅಶ್ವತ್ಥ ಮರ ಧಾರ್ಮಿಕವಾಗಿಯೂ ವೈಜ್ಞಾನಿಕವಾಗಿಯೂ ಬಹಳ ಶ್ರೇಷ್ಠತೆಯನ್ನ ಪಡೆದಿದೆ. ಅಲ್ಲಲ್ಲಿ ಧಾರ್ಮಿಕವಾಗಿ ನಡೆಯುವ ಅಪರೂಪದ ಅಶ್ವತ್ಥ ವಿವಾಹದಂತಹ ಕಾರ್ಯಕ್ರಮಗಳಿಂದ ಇಂದಿಗೂ ಅರಳಿ ಮರಗಳು ಉಳಿದಿದೆ. ಇಂತಹ ಮರಗಳನ್ನ ಸಂರಕ್ಷಿಸೋದು ನಮ್ಮೆಲ್ಲರ ಕರ್ತವ್ಯ. ನ್ಯೂಸ್ ಬ್ಯೂರೋ, ಕಹಳೆ ನ್ಯೂಸ್, ಪುತ್ತೂರು.